ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನವದುರ್ಗೆಯರಲ್ಲಿ 8 ದುರ್ಗೆಯರ ಅವತಾರದ ಬಗ್ಗೆ ತಿಳಿಸಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ 9ನೇ ಅವತಾರ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇಡೀ ಬ್ರಹ್ಮಾಂಡವೇ ಕತ್ತಲೆಯಲ್ಲಿ ತುಂಬಿಕೊಂಡಿರುವಾಗ ಬೆಳಕಿನ ಕಿರಣವೊಂದು ಸೃಷ್ಟಿಯಾಗಿ ಕ್ರಮೇಣ ಇಡೀ ಬ್ರಹ್ಮಾಂಡವನ್ನೇ ಬೆಳಗಿಸಿ ಆದಿ ಮಾಯೆಯಾಗಿ ಪರಿವರ್ತನೆಯಾಗುತ್ತಾಳೆ. ಆನಂತರ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೃಷ್ಟಿಸಿ ತ್ರಿಮೂರ್ತಿಗಳಿಗೂ ತಾವು ಮಾಡಬೇಕಾಗಿರುವ ಕಾರ್ಯಗಳ ಬಗ್ಗೆ ತಿಳಿಸುತ್ತಾಳೆ. ಬ್ರಹ್ಮನಿಗೆ ಸೃಷ್ಟಿಸುವ ಕಾರ್ಯ, ವಿಷ್ಣುವಿಗೆ ಸಕಲ ಜೀವರಾಶಿಗಳನ್ನು ಸಂರಕ್ಷಿಸುವ ಹಾಗೂ ಶಿವನಿಗೆ ಸಮಯ ಬಂದಾಗ ಲಯಗೊಳಿಸುವ ಕಾರ್ಯಗಳನ್ನು ವಹಿಸಿಕೊಡುತ್ತಾಳೆ. ಅದರ ಜೊತೆಯಲ್ಲಿ 8 ಸಿದ್ಧಿಗಳನ್ನು ಕೂಡ ದಯಪಾಲಿಸುತ್ತಾಳೆ. ಆ ಕಾರಣದಿಂದಲೇ ಆಕೆಗೆ ಸಿದ್ಧಿದಾತ್ರಿ ಎನ್ನುವ ಹೆಸರು ಬಂದಿದೆ. ಪುರಾಣಗಳ ಪ್ರಕಾರ ಸಿದ್ಧಿದಾತ್ರಿ ದೇವಿಯು ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವವಳು ಎನ್ನುತ್ತಾರೆ. ಕೇತು ಗ್ರಹಕ್ಕೆ ಸಂಬಂಧಿಸಿದ ದೇವತೆಯಾಗಿರುವುದರಿಂದ ಈ ತಾಯಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಆಧ್ಯಾತ್ಮಿಕ ಜ್ಞಾನವನ್ನು ಕರುಣಿಸುತ್ತಾಳೆ ಹಾಗೂ ಗ್ರಹಗಳಿಂದಾಗುವ ಕೆಲವೊಂದು ಕೆಡುಕುಗಳನ್ನು ನಿವಾರಣೆ ಮಾಡುತ್ತಾಳೆಂದು ನಂಬಲಾಗಿದೆ. ನವದುರ್ಗೆಯರ ಆಶೀರ್ವಾದ ಎಲ್ಲ ವೀಕ್ಷಕರಿಗೂ ಲಭಿಸಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.